ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮನುಷ್ಯನ ಆರೋಗ್ಯ ಸಂರಕ್ಷಣೆಯಲ್ಲಿ ಹಾಲಿನ ಪಾತ್ರ ಮಹತ್ವದ್ದು. ಇಂದೀಗ ನಾವು ಯೆನೆಪೋಯ ದಂತವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿಯ ಓರಲ್ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ನ ಮುಂದಿದ್ದೇವೆ. ಸೊ ಇಂದು ಓರಲ್ ಪ್ಯಾಥಾಲಜಿ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಯೆನೆಪೋಯ ದಂತವೈದ್ಯಕೀಯ ಕಾಲೇಜು ಇಲ್ಲಿನ ಓರಲ್ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆದಂತಹ ಡಾಕ್ಟರ್ ವಿಷ್ಣುದಾಸ್ ಪ್ರಭು ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ನಿಮಗೆ. ಸರ್, ನೀವು ಓರಲ್ ಪ್ಯಾಥಾಲಜಿ ಈ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದೀರಾ. ಸೊ ನಮಗೆ ಈ ಓರಲ್ ಪ್ಯಾಥಾಲಜಿ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಓರಲ್ ಪ್ಯಾಥಾಲಜಿ ಅಥವಾ ದಂತ ರೋಗ ಲಕ್ಷಣ ಶಾಸ್ತ್ರ ಎಂಬುದು ಈ ಡೆಂಟಿಸ್ಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಅಂಗ. ಇದರಲ್ಲಿ ನಾವು ಬೇಸಿಕಲಿ 3 ವಿಂಗ್ಸ್ಗಳಲ್ಲಿ ಕೆಲಸ ಮಾಡ್ತೇವೆ: ಡಯಾಗ್ನೋಸಿಸ್, ರಿಸರ್ಚ್ ಆ್ಯಂಡ್ ಟೀಚಿಂಗ್. ಈ ಡಯಾಗ್ನೋಸಿಸಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಅನುಮಾನಾಸ್ಪದ ಲೀಷನ್ ಬಂದರೆ ಅದು ಜನರಲ್ ಡೆಂಟಿಸ್ಟಿಗೆ ಡಯಾಗ್ನೋಸ್ ಮಾಡಲಿಕ್ಕೆ ಆಗದಿದ್ದರೆ ಆ ಲೀಷನಿಂದ ಅಥವಾ ರೋಗದಿಂದ ಒಂದು ಚಿಕ್ಕ ತುಂಡನ್ನು ತೆಗಿತೀವಿ. ಇದಕ್ಕೆ ನಾವು ಬಯಾಪ್ಸಿ ಅಂತ ಹೇಳ್ತೀವಿ. ಈ ಬಯಾಪ್ಸಿಯನ್ನು ನಾವು ಆಮೇಲೆ ಟಿಶ್ಯೂ ಪ್ರೊಸೆಸಿಂಗ್ ಮಾಡಿ ಅದಕ್ಕೆ ಸ್ಟೇನ್ ಮಾಡಿ ಇದು ಯಾವುದು ಅಂತ ಹೇಳಿ ನಾವು ಇದನ್ನು ಡಯಾಗ್ನೋಸ್ ಮಾಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಕೆಲವು ಲೀಷನ್ಗಳು ನಾನ್ ಕ್ಯಾನ್ಸರಸ್ ಇರುತ್ತೆ, ಕೆಲವು ಕ್ಯಾನ್ಸರಸ್ ಇರುತ್ತೆ. ಇದರ ಡಿಸ್ಟಿಂಕ್ಷನ್ ಮಾಡಲಿಕ್ಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಮ್ಮ ವಿಭಾಗವು ಬಹಳ ಇಂಪಾರ್ಟೆಂಟ್ ಕೆಲಸವನ್ನು ಮಾಡ್ತದೆ. ಸೊ ಇದರಲ್ಲಿ ರಿಸರ್ಚ್ ಇದರಲ್ಲಿ ಈಗ ನಾವೀಗ ಯೆನೆಪೋಯ ಮಹಾವಿದ್ಯಾಲಯದಲ್ಲಿ ಇದ್ದೇವೆ. ಇಲ್ಲಿ ಬೇಸಿಕಲಿ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಆಮೇಲೆ ರಿಸರ್ಚ್ ಅಂದರೆ ಹೇಗೆ, ಈಗ ಒಂದು ಹೊಸ ಕೇಸ್ ಬರ್ತದೆ, ಅದು ಈ ದೇಶದ ಈ ಭಾಗದಲ್ಲಿ ಯಾರು ನೋಡಿರ್ಲಿಕ್ಕಿಲ್ಲ ಅಂಥದ್ದನ್ನು ನಾವು ಜರ್ನಲಲ್ಲಿ ಹಾಕಿ ಪಬ್ಲಿಷ್ ಮಾಡ್ತೇವೆ. ಅಥವಾ ಈಗ 2-3 ಈ ಇಡೀ ವಿಶ್ವದಲ್ಲಿ ಒಂದು 2-3 ಕೇಸ್ಗಳಿರ್ಬೋದು ಅಂಥದ್ದು. ಅಂತಾಗ ಅದು ರ್ಯಾರ್ ಕೇಸ್ ಆಗುತ್ತೆ. ಅದು ಈ ವಿಶ್ವದ ಬೇರೆ ಜನರಿಗೂ ಗೊತ್ತಾಗಬೇಕು, ಇಂಥ ಕೇಸ್ಗಳಿದೆ, ಇದರ ಡಯಾಗ್ನೋಸಿಸ್ ಏನು, ಇದರ ಲಕ್ಷಣಗಳೇನು, ಇದನ್ನು ಡಯಾಗ್ನೋಸ್ ಮಾಡೋದು ಹೇಗೆ, ಮತ್ತು ಮುಂಚೆ ಎಷ್ಟು ಕೇಸ್ಗಳಿದ್ದಾವೆ. ಅದಕ್ಕೆ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಅಂತೀವಿ. ಸೊ ವಿ ಡೂ ದ ಇಂಟ್ರೊಡಕ್ಷನ್, ರಿವ್ಯೂ ಆಫ್ ಲಿಟ್ರೇಚರ್ ಆ್ಯಂಡ್ ದ ಡಯಾಗ್ನೋಸಿಸ್. ಮತ್ತು ಬೇರೆ ರಿಸರ್ಚ್ ಮಾಡೋದಂದರೆ ನಾವು ಈಗ ಯಾವುದೋ ಒಂದು ಕೇಸ್ ಯಾವುದೋ ಒಂದು ವಿಷಯದ ಬಗ್ಗೆ ಇಷ್ಟರವರೆಗೆ ಯಾರು ಮಾಡಿರೋಂಥ ರಿಸರ್ಚ್ಗಳನ್ನು ಮಾಡಿ ಅದನ್ನು ಪೇಪರ್ ಆಗಿ ಪಬ್ಲಿಷ್ ಮಾಡ್ತೀವಿ. ಸರ್, ಇಲ್ಲಿ ನೀವು ಯಾವ ರೀತಿ ಓರಲ್ ಪ್ಯಾಥಾಲಜಿ ಬಗ್ಗೆ ಟೀಚಿಂಗನ್ನು ಅಂದರೆ ಯಾವ ರೀತಿ ವೈಶಿಷ್ಟ್ಯವಾಗಿ ಕೈಗೊಳ್ಬೋದು? ಒಳ್ಳೆಯ ಪ್ರಶ್ನೆ. ಅಂದರೆ ಈಗ ದಂತವೈದ್ಯಕೀಯ ಶಿಕ್ಷಣ ಬಯಸುವವರು ಇದರ ಬಗ್ಗೆ ತಿಳಿಬೇಕಾಗುತ್ತೆ. ಇದರಲ್ಲಿ ಬೇಸಿಕಲಿ ಅಂಡರ್ ಗ್ರ್ಯಾಜುಯೇಟ್ ಇರ್ತಾರೆ, ಅಂದರೆ BDS ಮಾಡೋರು. ಅವರಿಗೆ ನಾವು ಫಸ್ಟ್ ಇಯರ್ ಮತ್ತು ಥರ್ಡ್ ಇಯರಲ್ಲಿ ಈ ಓರಲ್ ಪ್ಯಾಥಾಲಜಿ ಸಬ್ಜೆಕ್ಟನ್ನು ತಿಳಿಸ್ತೀವಿ. ಫಸ್ಟ್ ಇಯರಲ್ಲಿ ಡೆಂಟಲ್ ಎನಾಟಮಿ ಆ್ಯಂಡ್ ಡೆಂಟಲ್ ಹಿಸ್ಟಾಲಜಿ, ಅಂದರೆ ಬೇಸಿಕಲಿ ಹಲ್ಲು ಹೇಗಿರುತ್ತೆ, ಹಾಲಿನ ಹಲ್ಲುಗಳು, ಡೆಸಿಡ್ಯೂಸ್ ಟೀತ್, ಪರ್ಮನೆಂಟ್ ಟೀತ್, ಇದರ ಮಧ್ಯೆಗಳಲ್ಲಿ ಏನು ಡಿಫ್ರೆನ್ಸ್ಗಳಿದ್ದಾವೆ, ಅದು ಹೇಗೆ ಕಾಣ್ತದೆ, ಅದನ್ನು ಹೇಗೆ ನೋಡಿ ನಾವು ಅದನ್ನು ಪರೀಕ್ಷಿಸಿ ಇದು ಹಲ್ಲು ಅಂತ ಅಂದರೆ ಪ್ರಾಕ್ಟೀಸಲ್ಲಿ ಬೇಕಾಗುತ್ತೆ. ಇದು ಪರ್ಮನೆಂಟ್ ಹಲ್ಲು ಅಥವಾ ಡೆಸಿಡ್ಯೂಸ್ ಹಲ್ಲು ಅಂತ ಅವ್ರಿಗೆ ಬೇಕಾಗುತ್ತೆ. ಮತ್ತು ಏಜ್ ಎಸ್ಟಿಮೇಟ್ ಮಾಡಲಿಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಅಂಥದ್ದನ್ನೆಲ್ಲ ಕಲಿಸ್ತೀವಿ. ಅವರಿಗೆ ಕಾರ್ವಿಂಗ್ ಅಂತ ಮಾಡ್ತೀವಿ ನಾವು. ಆಮೇಲೆ ಈಗ MBBS ಅಲ್ಲಿ ಇಡೀ ಬಾಡಿಯ ಬಗ್ಗೆ ಕಲಿತೀವಿ ನಾವು. ಇದರಲ್ಲಿ BDS ಅಲ್ಲಿ ನಾವು ಬಾಯಿಯ ಬಗ್ಗೆ, ಇದರಲ್ಲಿರುವ ಬೇರೆ ಬೇರೆ ಬಾಯಿಯೊಳಗೆ ಬೇರೆ ಬೇರೆ ಅಂಗಗಳಿದ್ದಾವೆ, ಟಿಶ್ಯೂಸ್ ಇದ್ದಾವೆ. ಅದು ಟಂಗ್ ಆಗಿರ್ಬೋದು, ಬಕಲ್ ಮ್ಯೂಕೋಸ ಆಗಿರ್ಬೋದು, ಪ್ಯಾಲೆಟ್ ಆಗಿರ್ಬೋದು. ಅದೆಲ್ಲ ಹೇಗೆ ಮೈಕ್ರೋಸ್ಕೋಪ್ನಲ್ಲಿ ಹೇಗೆ ಕಾಣುತ್ತೆ ಅಂತ ಅದನ್ನು ನಾವು ವಿವರಿಸಿ ಅವರಿಗೆ ತಿಳಿಸ್ತೇವೆ. ಇದು ಅವರಿಗೆ ಮುಂದೆ ಪ್ರಾಕ್ಟೀಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಸರ್, ಈಗಿನ ಕಾಲದಲ್ಲಿ ಈ ಬಾಯಿಯ ರೋಗಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು ಮತ್ತು ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂತ ತಿಳಿಸ್ಕೊಡ್ತೀರಾ? ಒಳ್ಳೆ ಪ್ರಶ್ನೆ. ನೀವು ಆದಿಮಾನವರಲ್ಲಿ ನೋಡಿದರೆ ಅವರು ಶುಗರನ್ನು ಜಾಸ್ತಿ ತಗೊಳ್ತಾ ಇರಲಿಲ್ಲ. ಅವರು ಬರೀ ಮಾಂಸವೋ ಅಥವಾ ಹಸಿ ಹಣ್ಣು ಹಂಪಲಗಳನ್ನು ತಿಂತಿದ್ರು. ಅದರಲ್ಲಿ ಒಳ್ಳೆ ಫೈಬರ್ಸ್ ಇರ್ತಿದ್ವು, ಅದರಿಂದ ಹಲ್ಲುಗಳು ಶುಚಿಯಾಗಿರ್ತಿದ್ವು. ಬಟ್ ಈಗೇನಾಗಿದೆ, ಮಕ್ಕಳಿಗೆ ಎಲ್ರಿಗೂ ಚಾಕ್ಲೇಟ್ ಬೇಕು, ದೊಡ್ಡವರಿಗೂ ಕೋಲಾ ಬೇಕು, ಕೋಲ್ಡ್ ಡ್ರಿಂಕ್ ಬೇಕು ಅಲ್ವಾ? ಅದರಿಂದ ಏನಾಗುತ್ತೆ ಅಂದರೆ ಇದು ಹೋಗಿ ಹಲ್ಲಲ್ಲಿ ಕೂತ್ಕೊಳ್ತದೆ. ಈ ಹಲ್ಲಲ್ಲಿ ಕೂತ್ಕೊಂಡಾಗ ಹಲ್ಲಲ್ಲಿ ಕ್ಷಯ ರೋಗ ಕ್ಷಯ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಅಲ್ಲ, ದಂತಕ್ಷಯ ಸ್ಟಾರ್ಟ್ ಆಗ್ತದೆ. ಅದರಿಂದ ಕೇರಿಸ್ ಆಗುತ್ತೆ. ಕೇರಿಸ್ ಅಂದರೆ ಇದು ಹಲ್ಲು ಡಿಕೆ ಆಗುತ್ತೆ. ಅದರಿಂದ ರೋಗಗಳೊಂದು, ಅದರ ಬಗ್ಗೆ ರೋಗಗಳು ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ಈಗ ನೋಡಿದರೆ, ಈಗ ನಮ್ಮ ಲೈಫ್ ಸ್ಟೈಲ್ ಭಾಳ ಕೆಟ್ಟದಾಗಿದೆ. ವಾಕಿಂಗ್ ಮಾಡಲ್ಲ ಜನರು, ತಾಜಾ ಹಣ್ಣು ಹಂಪಲು ತಿನ್ನಲ್ಲ, ಬರೀ ರಿಫೈನ್ಡ್ ಫುಡ್ಗಳು ತಿನ್ನೋದು, ಪಿಜ್ಜಾ ಬರ್ಗರ್ ಅಂಥವೇ ಬೇಕು ಮಕ್ಕಳಿಗೀಗ. ಅದರಿಂದ ಹೇಗಾಗಿದೆ ಅಂದರೆ ಈಗ ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಅದೆಲ್ಲ ಜಾಸ್ತಿ ಆಗಿದೆ.
ಈ ಡಯಾಬಿಟಿಸ್ನಿಂದ ನಮ್ಮ ಒಸಡುಗಳ ಮೇಲೆ ಮತ್ತು ಹಳ್ಳುಗಳ ಮೇಲೆ ಪರಿಣಾಮ ಇದೆ. ಈ ಡಯಾಬಿಟಿಸಿಂದ ಹಲ್ಲುಗಳು ಲೂಸ್ ಆಗುತ್ತೆ, ಒಸಡುಗಳು ಇನ್ಫೆಕ್ಟ್ ಆಗುತ್ತೆ. ಅದರಿಂದ ಅದು ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್ ಹ್ಯಾಬಿಟ್ಸ್ ಮತ್ತು ನಿರ್ಲಕ್ಷ್ಯತನ. ಈಗ ಬ್ರಷ್ ಮಾಡೋದು ಸ್ಟೈಲ್ ಆಗಿಬಿಟ್ಟಿದೆ ಈಗ ಕಾಫಿ ಟೀ ಕುಡಿಯೋದೇ ಸ್ಟೈಲ್ ಆಗಿಬಿಟ್ಟಿದೆ. ಅದರಿಂದ ಈಗ ದಂತ ರೋಗಗಳು ಜಾಸ್ತಿ ಆಗಿದೆ. ಅದೊಂದು ಕಾರಣ. ಈಗ ಬ್ರಷ್ ಮಾಡದೇ ಇರೋದು, ಈಗ ಸರಿಯಾಗಿ ಫ್ಲಾಸ್ ಮಾಡಬೇಕು, ಸರಿಯಾಗಿ ಬ್ರಷ್ ಮಾಡಬೇಕು, ಇದರಿಂದ ನಮ್ಮ ರೋಗಗಳನ್ನು ನಾವು ತಡೆಗಟ್ಟಬಹುದು. ಸರ್, ಇವಾಗ ಮಾತಾಡಿದ ದಂತಕ್ಷಯದ ಬಗ್ಗೆ ಹೇಳಿದ್ರಿ. ಸೊ ಈ ದಂತಕ್ಷಯಗಳು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ. ಸೊ ಅದನ್ನು ಹೇಗೆ ತಡೆಗಟ್ಟಬಹುದು, ಅಥವಾ ಅಂದರೆ ಅದಕ್ಕೆ ರೆಮಿಡಿಯಾಗಿ ನಾವು ಯಾವ ಥರ ಅದನ್ನು ತಗೊಳ್ಬೋದು ಪ್ರಿವೆನ್ಷನ್ ಆಗಿ? ಹೌದು, ಮಕ್ಕಳಲ್ಲಿ ಈಗ ದಂತಕ್ಷಯ ಜಾಸ್ತಿ ಆಗಿದೆ. ಯಾಕೆಂದ್ರೆ ಅವರು ಶುಗರ್ಸ್ ತಗೊಳ್ತಾರೆ, ಚಾಕ್ಲೇಟ್ಸ್ ತಗೊಳ್ತಾರೆ, ಕೋಲ್ಡ್ ಡ್ರಿಂಕ್ಸ್ ತಗೊಳ್ತಾರೆ, ಐಸ್ ಕ್ರೀಮ್ ತಿಂತಾರೆ, ಮತ್ತು ಸರಿಯಾಗಿ ಬ್ರಷ್ ಮಾಡೋದಿಲ್ಲ. ನಾವು ಮಕ್ಕಳಿಗೆ ಹೇಳಬೇಕು, ದಿವಸಕ್ಕೆ 2 ಸತಿ ನೀವು ಬ್ರಷ್ ಮಾಡಲೇಬೇಕು. ಆಮೇಲೆ ಫ್ಲೂರೈಡ್ ಯೂಸ್ ಮಾಡ್ಬೋದು. ಫ್ಲೂರೈಡ್ ಅಂತ ಒಂದು ಟೂತ್ಪೇಸ್ಟ್ ಬರುತ್ತೆ, ಫ್ಲೂರಿಡೇಟೆಡ್ ಟೂತ್ಪೇಸ್ಟ್ ಅಂತ, ಅಥವಾ ಮೌತ್ ರಿನ್ಸ್ ಅಂತ. ಅಂಥದ್ದು ಯೂಸ್ ಮಾಡಿದರೆ ಹಲ್ಲಿನ ಮಿನರಲೈಸೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ದಂತಕ್ಷಯವು ಪ್ರಿವೆಂಟ್ ಆಗುತ್ತೆ, ಇದನ್ನು ಜಾಸ್ತಿ ಫ್ಲೂರೈಡ್ ಅಂತ ತಗೊಂಡಾಗ. ಸರ್, ಈಗ ಮಾತಾಡ್ತಾ ದಂತಕ್ಷಯದ ಬಗ್ಗೆ ಹೇಳಿದ್ರಿ. ಹೆಚ್ಚಾಗಿ ನಾವು ದಂತಕ್ಷಯದ ಬಗ್ಗೆ ಮಕ್ಕಳಲ್ಲಿ ಜಾಸ್ತಿ ಇದನ್ನ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಸೊ ಅದನ್ನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು ಅಂತ ಹೇಳಿ ಮೊದಲು ಹೇಳಿದ ಹಾಗೆ ಈಗಿನ ನಮ್ಮ ಮಕ್ಕಳ ಲೈಫ್ ಸ್ಟೈಲ್ ನಾನು ಹೇಳಿದೆ ನಿಮಗೆ, ಅವರಿಗೆ ಇದೇ ಬೇಕು, ಶುಗರೇ ಬೇಕು, ಜಾಸ್ತಿ ಶುಗರ್ ಬೇಕು, ಜ್ಯೂಸ್ ಬೇಕು, ಆಮೇಲೆ ಚಾಕ್ಲೇಟ್ಸ್ ಬೇಕು, ಪಿಜ್ಜಾ ಬೇಕು, ಬರ್ಗರ್ ಬೇಕು, ಸರಿಯಾಗಿ ಬ್ರಷ್ ಮಾಡಲ್ಲ, ಫ್ಲಾಸ್ ಮಾಡಲ್ಲ, ಫ್ಲೂರಿಡೇಟೆಡ್ ಟೂತ್ಪೇಸ್ಟ್ ಯೂಸ್ ಮಾಡಲ್ಲ. ಇದರಿಂದೆಲ್ಲ ದಂತಕ್ಷಯ ಸ್ಟಾರ್ಟ್ ಆಗುತ್ತೆ. ಇದಕ್ಕಾಗಿ ಅವರು ಬೇಸಿಕಲಿ ದಿವಸಕ್ಕೆ 2 ಸತಿ ಕಂಪಲ್ಸರಿ ಬ್ರಷ್ ಮಾಡಲೇಬೇಕು. ರಾತ್ರಿ ಮಲಗುವ ಮುಂಚೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಫೋರ್ಸ್ಫುಲಿ ಅವ್ರಿಗೆ ಬ್ರಷ್ ಮಾಡಿಸ್ಲೇಬೇಕು, ಅದೊಂದು. ಆಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು. ಏನಾದರೂ ಇನಿಷಿಯಲ್ ಡಿಕೆ ಕಂಡಾಗಲೇ ಅದನ್ನು ಪ್ರಿವೆಂಟ್ ಮಾಡಬೇಕು, ಅದನ್ನು ಕರ್ಕೊಂಡು ಬಂದು ಅದನ್ನು ಫಿಲ್ಲಿಂಗ್ ಮಾಡಬೇಕು. ಇಲ್ಲದೆ ಏನಾಗುತ್ತೆ, ನೀವು ದಂತಕ್ಷಯವನ್ನು ಅಥವಾ ಡೆಂಟಲ್ ಕೇರ್ಸನ್ನು ಹಾಗೆ ಬಿಟ್ಟರೆ ಅದು ಎನಾಮಲ್, ದಂತನಲ್ಲಿ 3 ಪದರಗಳು ಇರ್ತವೆ, ಎನಾಮಲ್, ಡೆಂಟಿನ್, ಪಲ್ಪ್ ಅಂತ. ಎನಾಮಲ್ ಅಂದರೆ ಹೊರಗಿನ ಪದರು, ಆ ಪದರಲ್ಲಿ ಇದ್ದಾಗ ಫಿಲ್ಲಿಂಗ್ ಮಾಡಿದ್ರೆ ಅತ್ಯುತ್ತಮ. ಡೆಂಟಿನಲ್ಲಿದ್ದರೆ ಸ್ವಲ್ಪ ನೋವಾಗುತ್ತೆ, ಬಟ್ ಅದನ್ನು ಫಿಲ್ಲಿಂಗ್ ಮಾಡಿದ್ರು ಪರವಾಗಿಲ್ಲ. ಬಟ್ ರೂಟಿಗೆ ಹೋದರೆ ಅಥವಾ ಪಲ್ಪಿಗೆ ಹೋದರೆ ಅದು ಬಹಳ ಕಷ್ಟ, ಮಕ್ಕಳಿಗೆ ನೋವು. ಆಮೇಲೆ ರೂಟ್ ಕೆನಾಲ್ ಥೆರಪಿಯೇ ಮಾಡಬೇಕು. ಸೊ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಕರೆಕ್ಟ್, ನೀವು ಕರೆಕ್ಟಾಗಿ ಹೇಳಿದರೆ. ಓಕೆ ಸರ್, ಈಗ ಬಾಯಿಯ ಶುಚಿತ್ವ ಹಾಗೂ ರೋಗಿಯ ಆರೋಗ್ಯ, ಇದರ ಕುರಿತಾಗಿ ಏನಾದರೂ ತಿಳಿಸ್ಕೊಡ್ತೀರಾ ಸರ್? ಖಂಡಿತ. ದ ಮೌತ್ ಇಸ್ ಕಾಲ್ಡ್ ದ ಗೇಟ್ವೇ ಟು ದ ಬಾಡಿ. ಅಂದರೆ ಈ ಬಾಯಿ ಇರುವಂಥದ್ದು ದೇಹಕ್ಕಿದ್ದು ಇರುವ ಮಹಾದ್ವಾರ. ಈ ಬಾಯಲ್ಲಿ ಆಗುವಂಥ ಏನಾದರೂ ಹೆಚ್ಚು ಕಮ್ಮಿಯಿಂದ ನಮ್ಮ ಇಡೀ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಹೊಸ ಸಂಶೋಧನೆ ಪ್ರಕಾರ ಈ ಬಾಯಲ್ಲಿರುವಂಥ ಕ್ರಿಮಿಗಳಿಂದ ಹಾರ್ಟಿಗೆ ಎಫೆಕ್ಟ್ ಆಗ್ಬೋದು. ಬ್ಯಾಕ್ಟೀರಿಯಲ್ ಎಂಡೋಕಾರ್ಡೈಟಿಸ್ ಅಂತೀವಿ. ಈ ಬಾಯಿಯ ಕ್ರಿಮಿಗಳಿಂದ ಬಾಯಿ ಸ್ವಚ್ಛ ಇಲ್ಲದಿದ್ದರೆ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಲೋ ಟರ್ಮ್ ಬರ್ತ್ ಆಗ್ಬೋದು, ಮಗುವಿನ ತೂಕ ಕಡಿಮೆಯಾಗಿ ಪ್ರಾಬ್ಲಮ್ಸ್ ಆಗ್ಬೋದು. ಅಥವಾ ಈ ಬಾಯಿಯ ಕ್ರಿಮಿಗಳಿಂದ ಹೈಪರ್ ಟೆನ್ಷನ್, ಸ್ಟ್ರೋಕ್ ಇಂಥ ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ತೊಂದರೆಗಳು ಕಾಣಿಸ್ಕೊಳ್ಬೋದು. ಅದರಿಂದ ಬಾಯಿ ಶುಚಿತ್ವ ಭಾಳ ಇಂಪಾರ್ಟೆಂಟ್. ಈ ಬಾಯಿಯನ್ನು ನಾವೊಂದು ಐಸೋಲೇಷನಲ್ಲಿ ನೋಡಬಾರ್ದು. ಈ ಬಾಯಿಯು ಈ ದೇಹದ ಒಂದು ಇಂಪಾರ್ಟೆಂಟ್ ಅಂಗ ಅಂತ ತಿಳಿದು ಅದರ ಶುಚಿತ್ವವನ್ನು ಕಾಪಾಡಬೇಕು. ಸರ್, ಇವಾಗ ಇಲ್ಲಿ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿ ಹೆಚ್ಚಾಗಿ ನಾವು ಮೌತ್ ಕ್ಯಾನ್ಸರ್ ಈ ಒಂದು ರೋಗಿಗಳನ್ನು ಹೆಚ್ಚಾಗಿ ಯಾವ ಏಜ್ ಗ್ರೂಪ್ನಲ್ಲಿ ನಾವು ಮೌತ್ ಕ್ಯಾನ್ಸರನ್ನು ಜಾಸ್ತಿಯಾಗಿ ನೋಡ್ತಾ ಇದ್ದೇವೆ? ಒಳ್ಳೆ ಪ್ರಶ್ನೆ. ಮುಂಚೆ ನಾವು ಕ್ಯಾನ್ಸರನ್ನು ಹೆಚ್ಚಿನ ಅಂದರೆ ಓಲ್ಡರ್ ಏಜ್ ಗ್ರೂಪ್, ಜಾಸ್ತಿ ಪ್ರಾಯ ಇದ್ದವರಲ್ಲಿ ಕಾಣ್ತಾ ಇದ್ವಿ. ಇವಾಗ ಏನಾಗಿದೆ ಅಂದರೆ ಈ ಓಲ್ಡ್ ಕ್ಯಾನ್ಸರ್ ಯಂಗ್ ಹುಡುಗರಲ್ಲೂ ಕಾಣ್ತಾ ಇದೆ. ಯಾಕಂದರೆ ನಿಮ್ಗೆ ತಿಳಿದಿರ್ಬೋದು, ಈಗ ಚಿಕ್ಕ ಮಕ್ಕಳು ಕೂಡ ಗುಟ್ಕಾ ತಿಂತಾ ಇದ್ದಾರೆ, ಪಾನ್ ತಿಂತಾ ಇದ್ದಾರೆ, ತಂಬಾಕು ತಿಂತಾ ಇದ್ದಾರೆ. ಈ ಅಭ್ಯಾಸಗಳಿಂದ ಈಗ ಓರಲ್ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಯಂಗ್ ಏಜಲ್ಲೂ ಜಾಸ್ತಿ ಆಗ್ತಾ ಇದೆ. ಮತ್ತು ಇನ್ನೊಂದು ಇದಂದರೆ ಹೆಂಗಸರು ಬರ್ತಾ ಇದೆ. ಮುಂಚೆ ಹೆಂಗಸರು ಇಂಥ ಅಭ್ಯಾಸಗಳಿರಲಿಲ್ಲ. ಹೆಂಗಸರಿಗೆ ತಂಬಾಕು ತಿನ್ನುವಂಥ ಅಭ್ಯಾಸ ಇರಲಿಲ್ಲ, ಅಥವಾ ಗುಟ್ಕಾ ತಿನ್ನುವಂಥ ಅಭ್ಯಾಸ ಇರಲಿಲ್ಲ. ಈಗ ನೋಡಿದ್ರೆ ಹೆಂಗಸರು ತಿಂತಾರೆ. ಈ ಗುಟ್ಕಾ ಚ್ಯೂವಿಂಗ್ ಅದರಿಂದ ಅಥವಾ ತಂಬಾಕು ಯೂಸ್ ಮಾಡೋದ್ರಿಂದ ಈಗ ಹೆಂಗಸರಿಗೂ ಕೂಡ ಓರಲ್ ಕ್ಯಾನ್ಸರ್ ಬರ್ತಾ ಇದೆ, ಮೌತ್ ಕ್ಯಾನ್ಸರ್ ಬರ್ತಾ ಇದೆ. ಸರ್, ಪ್ರಪಂಚದಲ್ಲಿ ಅದರಲ್ಲೂ ಭಾರತದಲ್ಲಿ ಈ ಮೌತ್ ಕ್ಯಾನ್ಸರ್ ಈಗ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ರೀಸನ್ ಏನು ಸರ್? ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಈಗ ಈ ತಂಬಾಕು ಹ್ಯಾಬಿಟ್ಗಳು, ಗುಟ್ಕಾ ಚ್ಯೂವಿಂಗ್, ಸಿಗರೇಟ್ ಸ್ಮೋಕಿಂಗ್ ಇದೆಲ್ಲ ಯಂಗರ್ ಏಜ್ ಗ್ರೂಪಲ್ಲಿ ಜಾಸ್ತಿ ಆಗ್ತಾ ಇದೆ. ಇಂಥ ಗುಟ್ಕಾ ಚ್ಯೂವಿಂಗ್ ಎಲ್ಲ ಏನಾಗುತ್ತೆ ಅಂದರೆ ಇಟ್ಸ್ ಅ ಪಿಯರ್ ಪ್ರೋಸೆಸ್. ಒಬ್ಬ ಹುಡುಗ ಗುಟ್ಕಾ ತಿಂತಾ ಇದ್ದಾನಾದರೆ ಅವನ ಸಹಪಾಠಿಗಳು ಕೂಡ ಅವರಿಗೂ ಆ ಅಭ್ಯಾಸ ಆಗುತ್ತೆ. ಮತ್ತು ಇದರಿಂದ ಏನು ಮಾಡಬೇಕಂದ್ರೆ ನಾವು ದೊಡ್ಡವರು ಅದನ್ನು ತಿನ್ನೋದು ಬಿಡಬೇಕು. ಮಕ್ಕಳಲ್ಲಿ ಇದರ ಅಭ್ಯಾಸವನ್ನು ನೋಡಿದರೆ ಅವರಿಗೆ ಫಸ್ಟಿಗೆ ನಾವು ವಾರ್ನ್ ಮಾಡಬೇಕು, ಇಂಥ ಕ್ಯಾನ್ಸರ್ ಬರುತ್ತೆ ಅಂತ. ಸೊ ಇದರಿಂದ ಈ ಇನ್ಸಿಡೆನ್ಸ್ ಆಫ್ ಓರಲ್ ಕ್ಯಾನ್ಸರ್ ಇಸ್ ಇನ್ಕ್ರೀಸಿಂಗ್
ಅಮಾಂಗ್ ದ ಯಂಗರ್ ಏಜ್ ಗ್ರೂಪ್. ಸೊ ಈಗ ನಾವು ಭಾರತದಲ್ಲಿ ನೋಡ್ತಾ ಇದ್ದೀವಿ, ಈಗ ಗೌರ್ಮೆಂಟ್ ಕೂಡ ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟಾಗಿ ಸ್ವಲ್ಪ ರೂಲ್ಸ್ ಅಂತ ತರಬೇಕು. ಗೌರ್ಮೆಂಟ್ ತಂದಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈಗ ಗೌರ್ಮೆಂಟ್ ರೂಲ್ಗಳನ್ನು ತಂದಿದೆ. 100 ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ 100 ಮೀಟರ್ನೊಳಗೆ ತಂಬಾಕು ಮಾರಾಟ ಮಾಡಬಾರ್ದು, ಅಥವಾ 18 ವರ್ಷಕ್ಕಿಂತ ಕಡಿಮೆಯವರಿಗೆ ತಂಬಾಕು ಕೊಡಬಾರ್ದು ಅಂತ. ಬಟ್ ಇನ್ನೂ ಕೂಡ ತುಂಬ ಕೆಲಸ ನಡಿಬೇಕಾಗಿತ್ತು ಈ ವಿಷಯದಲ್ಲಿ. ತಂಬಾಕು ನಿಷೇಧ ಮಾಡಬೇಕು, ಬಟ್ ಏನೋ ಇದು ಲಾಬಿ ಇದೆ, ಇದು ಮಾಡ್ತಾ ಇಲ್ಲ ಗೌರ್ಮೆಂಟ್. ಅದಕ್ಕೆ ನಾವು ಗೌರ್ಮೆಂಟನ್ನು ಕೇಳ್ಕೊಳ್ಳೋದು ಏನಂದರೆ, ಇದನ್ನು ನಿಲ್ಲಿಸಬೇಕು, ಈ ತಂಬಾಕುವನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಜನರ ಬಾಯಿ ಆರೋಗ್ಯ, ಬಾಯಿ ಮಾತ್ರ ಅಲ್ಲ, ಈ ತಂಬಾಕಿಂದ ಇಡೀ ದೇಹದ ಮೇಲೆ ದುಷ್ಪರಿಣಾಮ ಇದೆ, ಅದು ಇಂಪ್ರೂವ್ ಆಗಬೇಕು ಅಂತ ನಾವು ಗೌರ್ಮೆಂಟಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಯಾವ ಏಜ್ ಗ್ರೂಪ್ನಲ್ಲಿ ಈ ಮೌತ್ ಕ್ಯಾನ್ಸರ್ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ? ಇಂಡಿಯಾದಲ್ಲಿ ಮೊದಲು ಓಲ್ಡರ್ ಏಜ್ ಗ್ರೂಪನ್ನು ಕಂಡು ಬರ್ತಾ ಇತ್ತು. ಇವಾಗ ಸ್ವಲ್ಪ ದೇರ್ ಇಸ್ ಅ ಶಿಫ್ಟ್, ಇಟ್ ಹಸ್ ಕಮ್ ಟು ದ ಯಂಗರ್ ಏಜ್ ಗ್ರೂಪ್. ದಟ್ಸ್ ಬಿಕಾಸ್ ಆಫ್ ದ ಡೆಲಿಟರಿಯಸ್ ಹ್ಯಾಬಿಟ್ಸ್. ಈ ಹ್ಯಾಬಿಟ್ಗಳಿಂದ ಅಂತ ಶಿಫ್ಟ್ ಆಗಿದೆ. ಇದನ್ನು ನಾವು ಜಸ್ಟ್ ಪ್ರಿವೆಂಟ್ ಮಾಡಲೇಬೇಕು. ಯಾಕೆಂದರೆ ನಮ್ಮ ತುಂಬ ಯಂಗ್ ವರ್ಕ್ ಫೋರ್ಸ್, ಇದರಿಂದ ನಮ್ಮ ದೇಶದ ಎಕಾನಮಿ ಮೇಲೂ ಎಫೆಕ್ಟ್ ಆಗುತ್ತೆ, ದೇಶದ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಲೇಬೇಕು. ಸರ್, ಈ ಮೌತ್ ಕ್ಯಾನ್ಸರಿಗೆ ಕಾರಣಗಳೇನು ಸರ್? ಈ ಮೌತ್ ಕ್ಯಾನ್ಸರ್ಗೆ ಕಾರಣಗಳು ಹಲವಾರು ಇದೆ. ಇದಕ್ಕೆ ನಾವು ಮಲ್ಟಿಫ್ಯಾಕ್ಟರಲ್ ಅಂತೀವಿ. ಮೊದಲನೆಯದು ತಂಬಾಕು. ತಂಬಾಕು 2 ಫಾರ್ಮ್ಸ್ಗಳಿರ್ತವೆ, ಒಂದು ಸ್ಮೋಕಿಂಗ್ ಆ್ಯಂಡ್ ನಾನ್ ಸ್ಮೋಕಿಂಗ್. ಈ ಸ್ಮೋಕಿಂಗಲ್ಲಿ ನಿಮ್ಮದು ಬೀಡಿ ಆಯಿತು, ಸಿಗರೇಟ್ ಆಯಿತು, ಇದು ಚಿಲುಮ್ ಆಯಿತು ಅಂಥವೆಲ್ಲ ಬರ್ತವೆ. ನಾನ್ ಸ್ಮೋಕಿಂಗಲ್ಲಿ ಪಾನ್, ತಂಬಾಕು, ಆಮೇಲೆ ಗುಟ್ಕಾ ಅಂಥವೆಲ್ಲ ಬರ್ತವೆ. ಟೊಬ್ಯಾಕೊ ಇಸ್ ಒನ್ ಫ್ಯಾಕ್ಟರ್, ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ಓರಲ್ ಕ್ಯಾನ್ಸರ್, ಟೊಬ್ಯಾಕೊ. ಆಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈಗ ಏನಾಗ್ತಾ ಇದೆ ಅಂದರೆ, ಈಗ ನಾನು ಹೇಳೋದಾದರೆ, ಈ ಕಾಮದ ಇದರಲ್ಲಿ ಅನ್ಯಾಚುರಲ್ ಸೆಕ್ಸ್, ಅದರಲ್ಲಿ ನಿಮ್ಮದು HPV ವೈರಸ್ ಅಂತ ಇದೆ, ಅದು ಜಾಸ್ತಿ ಆಗುತ್ತೆ. HPV ವೈರಸ್ ಹರಡೋದ್ರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಓರಲ್ ಕ್ಯಾನ್ಸರ್ ಬರ್ಬೋದು, ಅದು ಸಾಧ್ಯತೆ ಇದೆ. ಈಗ HIV ಇತ್ತು, HIV ಈಗ ಕಡಿಮೆ ಆಗ್ತಾ ಇದೆ. ಈ HIV ಇಂದ ಓರಲ್ ಕ್ಯಾನ್ಸರ್ ಬರ್ಬೋದು, HIV ಇಂದನೂ ಓರಲ್ ಕ್ಯಾನ್ಸರ್ ಬರ್ಬೋದು. ಕ್ಯಾಂಡಿಡಿಯಾಸಿಸ್ ಅದರಿಂದನೂ ಬರ್ಬೋದು. ಹಿಂದಿನ ಕಾಲದಲ್ಲಿ ಸಿಫಿಲಿಸ್ ಇತ್ತು, ಅದರಿಂದ ಬರ್ತಿತ್ತು ಓರಲ್ ಕ್ಯಾನ್ಸರ್. ಗ್ಲಾಸೈಟಿಸ್ ಆಫ್ ದ ಟಂಗ್, ಸಿಫಿಲಿಟಿಸ್ ಆಫ್ ಗ್ಲಾಸೈಟಿಸ್ ಆಫ್ ದ ಟಂಗ್ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಬೇರೆ ಕಾರಣಗಳು ಇದ್ದಾವೆ. ಈಗ ರೇಡಿಯೇಷನಿಂದ, ಅಲ್ಟ್ರಾವೈಲೆಟ್ ರೇಡಿಯೇಷನಿಂದ ಕ್ಯಾನ್ಸರ್ ಆಫ್ ದ ಲಿಪ್ಸ್ ಜಾಸ್ತಿ ಆಗ್ತದೆ. ಈ ಯಾರು ಹೊರಗೆ ಜಾಸ್ತಿ ಅಡ್ಡಾಡ್ತಾರೆ, ಅಥವಾ ಯಾರ ಸ್ಕಿನ್ ಫೇರ್ ಇದೆ ಅಂಥವರಿಗೆಲ್ಲ ಈ ಕ್ಯಾನ್ಸರ್ ಆಫ್ ದ ಸ್ಕಿನ್, ಕ್ಯಾನ್ಸರ್ ಆಫ್ ದ ಲಿಪ್ಸ್ ಜಾಸ್ತಿ ಇದೆ. ಸೊ ಮತ್ತು ಇನ್ನೊಂದು ಫ್ಯಾಕ್ಟರ್ ಅಂದರೆ ಜೆನೆಟಿಕ್ಕು ಇರ್ತದೆ. ಆಂಕೋಜೀನ್ಸ್, ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಆ್ಯಂಡ್ ಪ್ರೋಟೋ ಆಂಕೋಜೀನ್ಸ್, ದೀಸ್ ಆರ್ ದ ಕಾಸಸ್ ಫಾರ್ ಓರಲ್ ಕ್ಯಾನ್ಸರ್. ಸರ್, ಅದು ಸರಿ, ಓರಲ್ ಕ್ಯಾನ್ಸರನ್ನು ಹೇಗೆ ತಡೆಗಟ್ಟಬಹುದು? ನಾನು ಆಗಲೇ ಹೇಳಿದಾಗೆ, ಫಸ್ಟಿಗೆ ತಂಬಾಕು ಯೂಸನ್ನು ಬಿಡಬೇಕು. ಓಕೆ, ತಂಬಾಕು ಯಾರು ಯೂಸ್ ಮಾಡ್ತಾರೆ ಅವರಿಗೆ ನಾವು ತಂಬಾಕುವನ್ನು ಬಿಡಿ ಅಂತ ಹೇಳಬೇಕು. ಈ ತಂಬಾಕುವಿನಿಂದ ನಮಗೆ ಕ್ಯಾನ್ಸರ್ ಆಗುವ ಮುಂಚೆ ಒಂದು ಪ್ರೀ ಕ್ಯಾನ್ಸರಸ್ ಲೀಜನ್ಸ್ ಅಂತ ಆಗುತ್ತೆ. ಈಗ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತೇವೆ ನಾವು ಅದಕ್ಕೆ. ಈ ಗುಡ್ಕಾ ಚಿವಿಂಗಲ್ಲಿ ಅಥವಾ ಎರೆಕನಟ್, ಅಂದರೆ ಇದನ್ನು ಹೇಳಿದ್ರೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗುತ್ತೆ, ಬೇಡ. ಗುಡ್ಕಾ ಚಿವಿಂಗಿಂದ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್. ಈ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ನ ಸಿಂಪ್ಟಮ್ಗಳು ಏನಂದರೆ, ಫಸ್ಟಿಗೆ ಖಾರದ ವಸ್ತು ಅಂತ ತಿಂದಾಗ ಬಾಯಿ ಉರಿಯೋದು, ಆಮೇಲೆ ಬಾಯೊಳಗೆ ಬಾಯ್ಲ್ಸ್ಗಳು ಅಥವಾ ಬ್ಲಿಸ್ಟರ್ಸ್ ಆಗುತ್ತೆ, ಬಾಯೊಳಗೆ ವೆಸೈಕಲ್ಸ್ ಆಗುತ್ತೆ. ಅದರ ನಂತರ ಬಾಯಿ ತೆರಲಿಕ್ಕೆ ಕಷ್ಟ ಆಗುತ್ತೆ. ಈ ಕೆಲವು ಪೇಷಂಟ್ಗಳು ಬರ್ತಾವೆ ಇಲ್ಲಿ, ನಾರ್ಮಲ್ ಮೌತ್ ಓಪನಿಂಗ್ ಇಸ್ ಅರೌಂಡ್ 35 to 40 mm ಆದರೆ ಅದು ಭಾಳ ಕಡಿಮೆ ಇರುತ್ತೆ, ಅವ್ರಿಗೆ ಬಾಯಿ ಓಪನ್ ಮಾಡಿ ಕಷ್ಟ ಆಗುತ್ತೆ. ಇದರಲ್ಲಿ ಕೆಲವು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ತದೆ, ಕನ್ವರ್ಟ್ ಆಗುತ್ತೆ. ಆಮೇಲೆ ಲುಕೋಪ್ಲೇಕಿಯಾ ಅಂದರೆ ಒಂದು ಬಿಳಿ ಮಚ್ಚೆ ಬಾಯೊಳಗೆ, ಅದರಲ್ಲಿ ಕೆಲವು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಎರಿಥ್ರೋಪ್ಲೇಕಿಯಾ ಅಂದರೆ ಕೆಂಪು, ಈ ಕೆಂಪು ಬಣ್ಣದ ಮಚ್ಚೆ ಬಹಳ ಡೇಂಜರಸ್, ಇದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಜಾಸ್ತಿ. ಎರಿಥ್ರೋಪ್ಲೇಕಿಯಾದಿಂದ ಕ್ಯಾನ್ಸರ್ ಆಗೋದು ಜಾಸ್ತಿ. ಆಮೇಲೆ ಲೈಕನ್ ಪ್ಲಾನಸ್ ಇರೋಸಿವ್ ಲೈಕನ್ ಪ್ಲಾನಸ್ ಅಂತ ಹೇಳ್ತೀವಿ, ಅದರದ್ದು ಕೂಡ ಕ್ಯಾನ್ಸರ್ ಆಗುವ ಪರಿಣಾಮಗಳು, ಕ್ಯಾನ್ಸರ್ ಆಗುವ ಕನ್ವರ್ಷನ್ ಆಗುವ ರೇಟ್ ಜಾಸ್ತಿ ಇದೆ. ಅದರಿಂದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹ್ಯಾಬಿಟ್ಗಳನ್ನು ಬಿಡಬೇಕು, ತಂಬಾಕು ಹ್ಯಾಬಿಟ್ಗಳನ್ನು ಫಸ್ಟಾಗಿ ನಿಲ್ಲಿಸಬೇಕು. ಆಮೇಲೆ ಡಯಟ್, ದ ಡಯಟ್ ಹ್ಯಾಸ್ ಟು ಬಿ ವೆರಿ ಗುಡ್. ಈ ಫುಡ್ಡಲ್ಲಿ ಜಾಸ್ತಿ ಹಣ್ಣು ಹಂಪಲಗಳು, ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಗಳು, ವೈಟಮಿನ್ಗಳು, ಫ್ರೆಶ್
ಇದು ಆಮೇಲೆ ಹೆಲ್ದಿ ಹ್ಯಾಬಿಟ್, ಹೆಲ್ದಿ ಲೈಫ್ ಸ್ಟೈಲ್, ವಾಕಿಂಗ್ ಮಾಡೋದು, ಬಾಯಿ ಕ್ಲೀನಾಗಿ ಇಟ್ಕೊಳ್ಳೋದು, ದೇಹ ಶುಚಿತ್ವವಾಗಿ ಇಟ್ಕೊಳ್ಳೋದು, ಇದೆಲ್ಲ ಮಾಡೋದು. ಸೊ ಸೆಲ್ಫ್ ಡಯಟ್, ಸೆಲ್ಫ್ ಕಂಟ್ರೋಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರಿವೆನ್ಷನ್ ಆಫ್ ಓರಲ್ ಕ್ಯಾನ್ಸರ್. ಸರ್, ನಮ್ಮ ಓರಲ್ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಇಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಮೌತ್ ಕ್ಯಾನ್ಸರನ್ನು ತಡೆಗಟ್ಟುವ ಸಲುವಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ಭಾಳ ಭಾಳ ಒಳ್ಳೆಯದು. ಇದು ಗೊತ್ತಾಗಲೇಬೇಕು ಜನರಿಗೆ. ನಾವಿಲ್ಲಿ ಒಬ್ಬ ಪೇಷಂಟ್ ಬಂದಾಗ ಅವನಿಗೆ ಫಸ್ಟ್ ಏನಾದರೂ ಪ್ರೀ ಕ್ಯಾನ್ಸರಸ್ ಲೀಜನ್ ಇದ್ದರೆ, ನೋಡಪ್ಪ ನೀನು ಇದು ತಂಬಾಕು ತಿಂದರೆ ಇದು ಖಂಡಿತ ಕ್ಯಾನ್ಸರ್ ಆಗುತ್ತೆ, ಇದನ್ನು ನೀನು ಬಿಡಲೇಬೇಕು ಅಂತ ಹೇಳ್ತೀವಿ. ಫಸ್ಟಿಗೆ ಅವನಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಓಕೆ. ಸೊ ನಾವು ಅವನಿಗೆ ಏನು ಮಾಡ್ತೀವಿ ಅಂದರೆ ಆಮೇಲೆ ಸ್ವಲ್ಪ ಆ್ಯಂಟಾಕ್ಸಿಡೆಂಟ್ಸ್ ಕೊಡ್ತೀವಿ, ಪಿಲ್ಸ್ ಕೊಡ್ತೀವಿ. ಅದರಲ್ಲಿ ಅವನಿಗೆ ಇದು ಪ್ರೀ ಕ್ಯಾನ್ಸರಸ್ ಲೀಜನ್ಸ್ ಲೈಕ್ ಲ್ಯೂಕೋಪ್ಲೇಕಿಯಾ ಮೇರಿಗ್ರೆಸ್ ಕಮ್ಮಿ ಆಗುತ್ತೆ ಅದು ಅಂಥದ್ದೊಂದು ಕೌನ್ಸಿಲಿಂಗ್ ಮಾಡ್ತೀವಿ. ಆಮೇಲೆ ನಾವು ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ, ಅವೇರ್ನೆಸ್ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಒಂದು ಇದಿದೆ ಇಲ್ಲಿ ಅವೇರ್ನೆಸ್ ಕ್ಯಾಂಪ್ ಮಾಡುವಂಥ ಒಂದು ಗ್ರೂಪೇ ಇದೆ. ಅವ್ರು ಹೋಗಿ ಹಳ್ಳಿಗಳಿಗೆ ಹೋಗಿ ಅಥವಾ ಶಾಲೆಗಳಿಗೆ ಹೋಗಿ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ. ಇದು ಬರೀ ಬಾಯ್ ಕ್ಯಾನ್ಸರ್ ಅಲ್ಲ, ಇದು ಓವರ್ ಆಲ್ ಬಾಡಿಯ ಬಗ್ಗೆ ಕ್ಯಾನ್ಸರ್ನ ಬಗ್ಗೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಆಗಲಿ ಅದರ ಬಗ್ಗೆ ಹೇಳಿ ಅದನ್ನು ಹೇಗೆ ತಡೆಗಟ್ಟಬಹುದು, ಅದನ್ನು ಹೇಗೆ ಬೇಗ ಡಿಟೆಕ್ಟ್ ಮಾಡೋದು ಅಂತ ಹೇಳಿ ಇದು ಮಾಡ್ತೀವಿ. ಈಗ ಓರಲ್ ಕ್ಯಾನ್ಸರ್ ಒಂದು ಒಳ್ಳೆ ಅಂತಲ್ಲ, ನಾನು ಹೇಳುವಂಥ ವಿಷಯ ಏನಂದರೆ ಓರಲ್ ಕ್ಯಾನ್ಸರ್ ಬೇಗ ನಿಮಗೆ ಕಾಣ್ತದೆ. ಬಾಯಿ ಓಪನ್ ಮಾಡಿದ ತಕ್ಷಣ ಏನಾದರೂ ಒಂದು ಮಚ್ಚೆ ಇದೆಯೋ ಅಥವಾ ಏನಾದರೂ ಗ್ರೋತ್ ಅಥವಾ ಏನಾದರೂ ಅಲ್ಸರ್ ಅಂದರೆ ಹುಣ್ಣು, ವಾಸಿಯಾಗದಿರುವಂಥ ಹುಣ್ಣಿದ್ರೆ ಅದರಿಂದ ಗೊತ್ತಾಗುತ್ತೆ ನಮಗೆ, ಈ ಬಾಯಲ್ಲಿ ಗೊತ್ತಾಗುತ್ತೆ. ಅಥವಾ ನಿಮಗೆ ಬೇರೆ ಇದಾದರೆ ಗೊತ್ತಾಗಲ್ಲ. ಈಗ ಬೇರೆ ಅಂಗದಲ್ಲಿದ್ದರೆ ಅದಕ್ಕೇನಾದರೂ ಡಯಾಗ್ನೋಸ್ಟಿಕ್ ಇಮೇಜಿವ್ ಟೆಸ್ಟ್, ಅಲ್ಟ್ರಾಸೌಂಡ್ ಅಥವಾ ಬೇರೆ ಏನಾದರೂ ಮಾಡಲೇಬೇಕಾಗುತ್ತೆ. ಬಟ್ ಈ ಬಾಯಲ್ಲಿ ನಮಗೆ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿದಾಗ ಇದು ಕಾಣುತ್ತೆ ನಮಗೆ. ಸೊ ನಾವು ಅಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದು ತಿಳಿಸ್ತೀವಿ ನಾವು, ನೀವೇನಾದರೂ ತಂಬಾಕನ್ನು ಬಿಟ್ಟುಬಿಡಿ, ಆಮೇಲೆ ಸಸ್ಪಿಷನ್ ಏನಂದರೆ ಇಮಿಡಿಯೇಟ್ಲಿ ಆಗಿ ಡೆಂಟಿಸ್ಟಿಗೆ ಹುಣ್ಣು, ಮೇನ್ ಇಂಪಾರ್ಟೆಂಟ್ ಹುಣ್ಣು ವಾಸಿ ಆಗದಿರೋದು ಅಥವಾ ಬಾಯಲ್ಲಿ ಏನಾದರೂ ಬೇರೆ ಲಕ್ಷಣ ಕಾಣ್ತಾ ಇರೋದು, ಅದೇನಾದರೂ ದಯವಿಟ್ಟು ಬನ್ನಿ ನಮ್ಗೆ ತಿಳಿಸಿ, ನಾವಿಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ, ಅದರ ಪರೀಕ್ಷೆ ನಡೆಸ್ತೀವಿ, ಅದು ಕ್ಯಾನ್ಸರ್ ಹೌದಾ ಅಲ್ವಾ ಅಂತ ನಾನು ನಿಮ್ಗೆ ಹೇಳ್ತೀವಿ ಅಂತ ಇಂಥ ಕಾರ್ಯಕ್ರಮಗಳನ್ನು ನಾವು ಈ ಓರಲ್ ಪ್ಯಾಥಾಲಜಿ ವಿಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ಎಲ್ಲರೂ ವೈದ್ಯರು, ತಜ್ಞ ವೈದ್ಯರು, ಪ್ರೊಫೆಸರ್ಗಳು, ಆಮೇಲೆ ಬೇರೆ ಸ್ಟಾಫ್, ಆಮೇಲೆ PGಗಳೆಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಅರಿವು ಮೂಡಿಸುವಲ್ಲಿ, ಜನರಲ್ಲಿ ಅರಿವು ಮೂಡಿಸಲಿ. ಸರ್, ಇವಾಗ ಯಂಗ್ ಜನ್ರೇಷನ್ಗಳಲ್ಲಿ ಜಾಸ್ತಿಯಾಗಿ ನಾವು ಓರಲ್ ಕ್ಯಾನ್ಸರನ್ನು ನೋಡ್ತಾ ಇದ್ದೇವೆ ಅಂತ ನೀವು ಹೇಳಿದ್ರಿ. ಸೊ ಇವಾಗ ಸ್ಮೋಕಿಂಗ್ ಹಾನಿಕಾರಕ ಅಂತ ಗೊತ್ತಿದ್ರೂ ಸಣ್ಣ ಪುಟ್ಟ ಮಕ್ಕಳು ಸಹ ಸ್ಮೋಕಿಂಗನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ತಂಬಾಕು ಸೇವನೆ ಕೂಡ. ಸೊ ಈ ತಂಬಾಕು ಸೇವನೆ ಈ ಓರಲ್ ಕ್ಯಾನ್ಸರ್ನ ಸಂಖ್ಯೆಯನ್ನು ಜಾಸ್ತಿ ಮಾಡುವಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ, ಎಷ್ಟರ ಮಟ್ಟಿಗೆ ಹಾನಿಕಾರಕವಾಗಿದೆ ಅಂತ ಹೇಳುವಂಥದ್ದು ತಿಳಿಸ್ಕೊಡಿ. ಇದು ಒಳ್ಳೆ ಪ್ರಶ್ನೆ. ಯಾಕಂದರೆ ಇದ್ರ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದು ನಮ್ಮ ಕರ್ತವ್ಯ. ನೋಡಿ, ಇಲ್ಲೊಂದು ಒಳ್ಳೆ ಚಾರ್ಟ್ ಇದೆ, ಟೊಬ್ಯಾಕೋ ಇಸ್ ದ ಬಿಗ್ಗೆಸ್ಟ್ ಕಿಲ್ಲರ್ ಅಂತ. ಅದು ನಿಜ. ತಂಬಾಕುವಿಂದ ಎಷ್ಟು ಹಾನಿಗಳಾಗ್ತಾ ಇದೆ ಅಂದರೆ ಅಲ್ಲಿ ಬರೆದಿದೆ ನೋಡಿ, 50 ಲಕ್ಷ ವರ್ಷಕ್ಕೆ ಸುಮಾರು ಜಗತ್ತಿನಲ್ಲಿ 50 ಲಕ್ಷ ಜನರನ್ನು ಕೊಲ್ತಾ ಇದೆ ತಂಬಾಕು. ಭಾರತದಲ್ಲಿ 10 ಲಕ್ಷ ಜನರನ್ನು ಕೊಲ್ತಾ ಇದೆ. ಇಟ್ಸ್ ಅನ್ಬಿಲೀವಬಲ್. ಅಂದರೆ ಇಂಥ ಒಂದು ಫಿಗರ್ಸ್ ನೋಡಿದಾಗ ನಮಗೆ ನಿಜವಾಗ್ಲೂ ಹೆದರಿಕೆ ಆಗುತ್ತೆ. ನಾವು ಮಕ್ಕಳಿಗೆ ಹೇಳಬೇಕು, ನೀವು ಇದನ್ನು ಸೇದಬಾರ್ದು. ಈಗ ಮಕ್ಕಳಲ್ಲಿ ಏನಾಗಿದೆ, ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ನನ್ನ ಫ್ರೆಂಡ್ ಸೇರ್ತಾನೆ, ನನ್ನ ಫ್ರೆಂಡ್ ತಂಬಾಕು ತಿಂತಾ ಇದ್ದಾನೆ, ನನ್ನ ಫ್ರೆಂಡ್ ಗುಡ್ಕ ತಿಂತಾ ಇದ್ದಾನೆ, ನಾನು ತಿಂತೀನಿ ಅಂತ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಅದೊಂದು ಅವರಿಗೆ ಸ್ಟ್ರೆಸ್ ರಿಡ್ಯೂರ್ ಅಂತ ಕಾಣುತ್ತೆ ಮನಸ್ಸಿಗೆ. ಎಕ್ಸಾಮ್ ಬಂದಾಗ ಸ್ಮೋಕ್ ಮಾಡೋದು, ಅಥವಾ ಏನಾದರೂ ಸ್ಟ್ರೆಸ್ ಬಂದಾಗ ಗುಡ್ಕ ತಿನ್ನೋದು, ಕೆಲಸ ಮಾಡಬೇಕಾದ್ರೆ ಗುಡ್ಕ ತಿನ್ನೋದು, ಅದನ್ನು ನಾವು ಅವರಿಗೆ ಎಜುಕೇಟ್ ಮಾಡಬೇಕು. ಇದೆಲ್ಲ ಒಳ್ಳೆಯದಲ್ಲ ಜೀವಕ್ಕೆ, ಓರಲ್ ಕ್ಯಾನ್ಸರಿಗೆ ಒಳ್ಳೆಯದು, ಇದರಿಂದ ಓರಲ್ ಕ್ಯಾನ್ಸರ್ ಬರ್ಬೋದು. ಬರೀ ಓರಲ್ ಕ್ಯಾನ್ಸರ್ ಮಾತ್ರ ಅದ್ರಲ್ಲಿ ಬರ್ದಿದೆ ನೋಡಿ, ಟೊಬ್ಯಾಕೋ ಕ್ಯಾನ್ ಕಾಸ್ ಮೋರ್ ದೆನ್ 25 ಡಿಸೀಸಸ್, 25ಕ್ಕಿಂತ ಜಾಸ್ತಿ ರೋಗಗಳನ್ನು ಮಾಡಬಹುದು. ಈ ತಂಬಾಕುವಿನಲ್ಲಿ 400ಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಇದೆ, ಡೇಂಜರಸ್ ಕೆಮಿಕಲ್ಸ್. ಇದರಿಂದ ಬೇರೆ ಬೇರೆ ರೋಗಗಳಿಗೆ ಕಾರಣ ಆಗುತ್ತೆ, ಸ್ಟ್ರೋಕ್, ಕ್ಯಾನ್ಸರ್ಗಳು, ಆಮೇಲೆ ಬೇರೆ ಬೇರೆ ಹೈಪರ್ ಟೆನ್ಷನ್, ಇಂಥದ್ದೆಲ್ಲ. ಈಗ ನೀವು ನೋಡಿದರೆ ಈ ತಂಬಾಕು ಬಿಟ್ಟ ತಕ್ಷಣ ಒಂದು 15-20 ದಿವಸದಲ್ಲಿ ಅವರ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದು ನೋಡಿದ್ದೇವೆ ನಾವು. ಸೊ ನಾವು ಹೇಳೋದೇನೆಂದರೆ, ಈ ತಂಬಾಕು ಅಭ್ಯಾಸ ಇದ್ದರೆ ದಯವಿಟ್ಟು ಹಿಂದೆ ಬಿಟ್ಬಿಡಿ. ಇವತ್ತಿಗಿಂತ ಒಳ್ಳೆಯ ದಿನ ಯಾವುದೂ ಇಲ್ಲ. ಟುಡೇ ಇಸ್ ದ ಬೆಸ್ಟ್ ಡೇ, ಸ್ಟಾರ್ಟ್ ಇಟ್ ರೈಟ್ ನೌ. ಸರ್, ನಮ್ಮ TV ವೀಕ್ಷಕರಿಗೆ ಈ ಓರಲ್ ಕ್ಯಾನ್ಸರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಆರೋಗ್ಯ ದರ್ಪಣ ಕಾರ್ಯಕ್ರಮ ನಡೀತಾ ಇದೆ. ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ಇದರಿಂದ ನಮ್ಮ ಜನತೆಗೂ ಒಳ್ಳೆಯ ಸಂದೇಶಗಳು ಮುಟ್ತಾ ಇದೆ. ನನ್ನ ಕೊನೆಯ ಸಂದೇಶ ಏನಂದರೆ, ನಿಮ್ಗೆ ಏನಾದರೂ ಹ್ಯಾಬಿಟ್ಸ್ ಇದ್ದರೆ, ಟೊಬ್ಯಾಕೋ ರಿಲೇಟೆಡ್ ಹ್ಯಾಬಿಟ್ಸ್ ಇದ್ದರೆ, ಸ್ಮೋಕಿಂಗ್ ಇರ್ಬೋದು, ಗುಡ್ಕ ಇರ್ಬೋದು, ತಂಬಾಕು ಇರ್ಬೋದು, ಅದನ್ನು ದಯವಿಟ್ಟು ಈಗಲೇ ಬಿಟ್ಟುಬಿಡಿ. ಅದರಿಂದ ನಿಮಗೆ ಒಳ್ಳೆಯದಿಲ್ಲ, ಅದನ್ನೇನೂ ಉಪಯೋಗ ಇಲ್ಲ. ನಾನು ಎಲ್ಲ ಹೇಳಿದ್ದೇನೆ. 50 ಲಕ್ಷ ಜನರು ಸಾಯ್ತಾರೆ ಪ್ರತಿ ವರ್ಷ. ಭಾರತದಲ್ಲಿ 10 ಲಕ್ಷ ಜನ ಸಾಯ್ತಾರೆ.
ಆಮೇಲೆ ಅದರಿಂದ 25ಕ್ಕಿಂತ ಜಾಸ್ತಿ ಡಿಸೀಸ್ಗಳಾಗ್ತವೆ, 400ಕ್ಕಿಂತ ಹೆಚ್ಚು ಕೆಮಿಕಲ್ಸ್ಗಳಿದೆ ಸ್ಮೋಕಿಂಗಲ್ಲಿ. ಸೊ ಇದನ್ನು ದಯವಿಟ್ಟು ಹಿಂದೆ ಬಿಟ್ಬಿಡಿ ಮತ್ತು ಒಂದು ಒಳ್ಳೆಯ ಆರೋಗ್ಯಕರ ಜೀವನವನ್ನು ನಡೆಸಿ. ಒಳ್ಳೆಯ ಫುಡ್ ತಗೊಳ್ಳಿ, ಒಳ್ಳೆ ನ್ಯೂಟ್ರಿಷಸ್ ಫುಡ್ ತಗೊಳ್ಳಿ. ಏನಾದರೂ ಕೆಟ್ಟ ಹ್ಯಾಬಿಟ್ಸ್ ಡ್ರಿಂಕ್ಸ್ ಇದನ್ನು ಬಿಟ್ಬಿಡಿ. ಒಮ್ಮೆಲೆ ಬಿಟ್ಬಿಡೋದು ಕಷ್ಟ, ಬಟ್ ಅಟ್ಲೀಸ್ಟ್ ಒಂದು ಅಟೆಂಪ್ಟ್ ಮಾಡಿ ಒಳ್ಳೆಯ ಫುಡ್ ತಗೊಳ್ಳಿ, ಒಳ್ಳೆ ಡಯಟ್ ಮಾಡಿ, ಒಳ್ಳೆ ಎಕ್ಸಸೈಸ್ ಮಾಡಿ, ನಿಮ್ಮ ದೇಹವನ್ನು ಚೆನ್ನಾಗಿಟ್ಕೊಳ್ಳಿ. ಇದೇ ನನ್ನ ಸಂದೇಶ. ಸರ್, ನಮ್ಮ ಆರೋಗ್ಯ ದರ್ಪಣ ಕಾರ್ಯಕ್ರಮದಲ್ಲಿ ಬಾಯಿಯ ರೋಗಗಳ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಅದನ್ನು ತಡೆಗಟ್ಟುವ ಬಗೆಯ ಬಗ್ಗೆ, ಓರಲ್ ಕ್ಯಾನ್ಸರ್ ಬಗ್ಗೆ ಅತ್ಯುತ್ತಮ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಏನಪಯ್ಯ ದಂತವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಓರಲ್ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆದಂತಹ ಡಾಕ್ಟರ್ ವಿಷ್ಣುದಾಸ್ ಪ್ರಭು ಇವರಿಂದ ವಿವಿಧ ರೀತಿಯ ಹಲ್ಲಿನ ರೋಗಗಳ ಬಗ್ಗೆ, ಓರಲ್ ಕ್ಯಾನ್ಸರ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಂಡಾಯಿತು. ಮತ್ತೊಂದು ಸಂಚಿಕೆಯಲ್ಲಿ ನುರಿತ ತಜ್ಞ ವೈದ್ಯರೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.